ഡോക്ടർ ജാനയുടെ ഭാഗമാണ് അവളുടെ ആർട്ട് സർജറി മണപ്പെരുത്തിരിക്കുന്ന സാക്ഷരി ജന ಇಂದಾದ್ರೂ ನಮ್ಮ ಮುಂದಾವುದಪ್ಪ ಅವು ಸಾಧಾರಣ ಜನಗಳಿಗೆ ಆಶ್ವಾಸ ಕೇಂದ್ರವಾದ ಗವರ್ನಮೆಂಟ್ ಆಗ್ತದೆ. ಕ್ಷೇಮ ಪಿಂಚಣಿ ವಿತರಣೆ ನೀತಿ ವಿರೋಧಿಸಿ ಸಿಪಿಐಎಂ ಮಂಜೇಶ್ವರ ಲೋಕಲ್ ಕಮಿಟಿಯಿಂದ ಧರಣಿ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಸಿಪಿಐಎಂ ಮಂಜೇಶ್ವರ ಲೋಕಲ್ ಕಮಿಟಿ ನೇತೃತ್ವದಲ್ಲಿ ಹೊಸಬೆಟ್ಟು ಗ್ರಾಮ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ನಡೆಯಿತು. ಪ್ರಶಾಂತ್ ಕನೆಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಧರಣಿಯನ್ನ ಕಾಸರಗೋಡು ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಕೆಆರ್ ಜಯಾನಂದ ಉದ್ಘಾಟಿಸಿದರು. ಕೇರಳ ಸರ್ಕಾರವು ಕ್ಷೇಮ ಪೆನ್ಷನ್ ವಿತರಣೆಯನ್ನ ರಾಷ್ಟ್ರೀಕೃತ ಬ್ಯಾಂಕಿನ ಮೂಲಕ ವಿತರಿಸುವ ನಿರ್ಧಾರ ಹಿಂತೆಗೆಯಬೇಕು. ಕ್ಷೇಮ ಪೆನ್ಷನ್ ಬುಡಮೇಲುಗೊಳಿಸುವ ನಿಲುವಿನಿಂದ ಹಿಂದಕ್ಕೆ ಸರಿಯಬೇಕು. ಐಕ್ಯರಂಗ ಪ್ರಕಟಣೆಯಲ್ಲಿ ಘೋಷಿಸಿದ ₹3,000 ಪೆನ್ಷನ್ ಕೂಡಲೇ ನೀಡಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟು ಧರಣಿ ಹಮ್ಮಿಕೊಳ್ಳಲಾಗಿದೆ. ಕರುಣಾಕರ್ ಶೆಟ್ಟಿ, ಅಶ್ರಫ್ ಕುಂಜತ್ತೂರ್, ಪ್ರೇಮ ಮೊದಲಾದವರು ನೇತೃತ್ವ ನೀಡಿದರು. ಕಮಲಾಕ್ಷ ಕನೆಲ ಸ್ವಾಗತಿಸಿ ಶ್ರೀಧರ್ ಕುಂಜತ್ತೂರ್ ವಂದಿಸಿದರು. ಕೇರಳ ವಂಚಿತ ಮಾನಸಿಕ ರೋಗಿ ಯಾವುದು ಆರೋಗ್ಯ ಮಂತ್ರಿ ಯಾವುದು ಕೆ ಮುರಳಿ. ಆ ಮಾನಸಿಕ ರೋಗಿ ಯಾವುದು ಕೆ ಮುರಳಿ.